ಸುರಾವುದಲ್ಕ ಮತ್ತು ನಡೆಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಶಾಂತ ಮ್ಯಾಮ್ ಸಾಕಾಗಿರುವಂತಹ ಬರ್ಫಿ ಅಂತ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳೋದು ಏನು ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಸಿಗಡಿದು ಉರುವಲ್ಟೆ. ಸಿಗಡಿ ಮೀನು ಸ್ಟಾರ್ಟ್ ಮಾಡುವಲ್ಲ ಹಾಗಾದ್ರೆ ಮಾಡಿ. ಈಗ ಫಸ್ಟ್ ಎಂತ ಬೇಕು? ಈಗ ನನಗೆ ಒಂದು ಬೌಲ್ ಉಂಟು. ಹೌದು. ಓಕೆ, ಸಿಗಡಿ ಅಂತ ನೀವು ಚೆನ್ನಾಗಿ ಕ್ಲೀನ್ ಮಾಡಿ ತಂದಿದ್ದೀರಾ? ಹೌದು. ಓಕೆ, ಈಗ ಅದನ್ನೆಲ್ಲ ಏನು ಮಸಾಲೆ ಮಾಡಿ ಈಗ ಇದು ಫ್ರೈ ಮಾಡಲಿಕ್ಕೆ ಎಲ್ಲ ಮಸಾಲೆ ಎಲ್ಲ ಹಾಕೋದು. ಹೌದು. ಓಕೆ, ಮೊದಲು ಅರಿಶಿನ ಹುಡಿ ಎಷ್ಟು ಬೇಕು ಅಷ್ಟಲ್ಲ, ನಾನ್ ವೆಜ್ಗೆಲ್ಲ ಅರಿಶಿನ ಜಾಸ್ತಿ ಹಾಕ್ತಾರೆ. ಹೌದು. ಆಮೇಲೆ ಉಪ್ಪು. ಈಗ ಇದನ್ನು ತೊಳೆದಿಟ್ಟ ಸಿಗಡಿ ಮೀನನ್ನು ಹಾಕೋದು ಹೀಗೆ. ಆಮೇಲೆ ಗ್ರೀನ್ ಪೇಸ್ಟ್, ಯಾವುದು, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಓಕೆ, ಹೀಗೆ ಎಷ್ಟು ಬೇಕು ಅಷ್ಟಾಗ್ತದೆ. ಓಕೆ, ನೋಡಿ ಬೆಳ್ಳುಳ್ಳಿ ಶುಂಠಿಯ ಪರಿಮಳವೇ ಚೆಂದ ಅಲ್ಲ? ಹೌದು, ಗಮ್ಮತ್ತಾಗಿರುತ್ತೆ. ಗರಂ ಮಸಾಲ. ಗರಂ ಮಸಾಲ. ಓಕೆ ಓಕೆ, ಗರಂ ಮಸಾಲ ಹಾಕಿದರೆ ಚೆನ್ನಾಗಿರುತ್ತೆ. ಹೌದು. ಓಕೆ, ಆಮೇಲೆ ಈಗ ಒಂದು ಕೆಂಪು ಮುಂಚೆ ಪುಡಿ ಕೊಡಿ. ಓಕೆ, ಆ್ಯಕ್ಚುಲಿ ಇದು ನಾನಾವರ ಮಸಾಲೆ ತಗೊಳ್ಳಿ. ಚೆಂದ ಉಂಟು ಪರಿಮಳ ಚೆಂದ. ಹೌದು, ಒಂದು ಟೀ ಸ್ಪೂನ್ ಹಾಕ್ತೇನೆ. ಓಕೆ, ಒಂದು 2 ಹಾಕ್ತೇನೆ. 2 ಸ್ಪೂನ್ ಅಲ್ಲ? ಈಗ ಹಾಕಿ ಆಯಿತು ನೋಡಿ, ಸರಿಯಾಗಿ ಹೀಗೆ. ಈಗ ಕೈ ರುಚಿಯೇ ಬಂತಲ್ಲ ನೋಡಿ. ಹೌದು, ಹೀಗೆ. ಇದಕ್ಕೆ ಬೇರೆ ಎಕ್ಸ್ಟ್ರಾ ನಾವೇನು ಹುಡಿ ಗಿಡಿ ಆ ಥರ ಏನು? ಇಲ್ಲ ಇಲ್ಲ ಇಲ್ಲ. ಗರಂ ಮಸಾಲೆ ಮತ್ತು ನಾನಾವರ ಮಸಾಲೆ. ಹೌದು ಹೌದು. ಓಕೆ, ಹೀಗೆ ನೋಡಿ ಮಿಶ್ರ ಆಯ್ತಲ್ಲ. ಓಕೆ, ಹೀಗೆ ಒಂದು ಹೀಗೆ ಇಟ್ಟು ಇದನ್ನು ರೆಡಿ ಮಾಡಿ ಹಾಗೆ ಹೌದು ಹೌದು. ನೆಕ್ಸ್ಟು ಇವಾಗ ಒಂದು ತವ ಇಡುವ. ತವ ಇಡೋದಾ? ಹೌದು. ಓಕೆ, ಗ್ಯಾಸ್ ಒಲೆ ಉರಿಸಬೇಕು. ಹೌದು. ನಿಮ್ಮ ಮನೆಯಲ್ಲೆಲ್ಲ ನೀವೇ ಒಲೆ ಉರಿಸೋದು? ಮಾಡ್ತೀವಿ. ಗ್ಯಾಸನ್ನು ಬರ್ತದೆ, ಕಟ್ಟಿಗೆ ಕಟ್ಟಿ ಒಲೆ ಮಾಡ್ತಾರೆ. ಹಾಗಲ್ಲ, ನಾನು ಕೇಳಿ ನಿಮ್ಮ ಮನೇಲಿ ಈಗ ನಿಮ್ಮ ಮಕ್ಕಳು ಅಡುಗೆ ಮಾಡ್ತಾರೆ ಅಥವಾ ನೀವೇ ಅಡುಗೆ ಮಾಡೋದಾ? ಹಾಗೆ ನಾವೇ ಮಾಡ್ತೀವಿ, ಮಕ್ಕಳು ಮಾಡ್ತಾರೆ. ಮಕ್ಕಳು ಮಾಡ್ತಾರೆ. ಇವಾಗ ಆಯಿಲ್ ಹಾಕೋದಾ? ಹೌದು, ತುಪ್ಪ ಕೊಡಿ. ಓಕೆ, ಇನ್ನೊಂದು ಚಮಚ ಹಾಕಿ. ಹಾಂ, ಸ್ವಲ್ಪ ಬಿಸಿ ಆಗಲಿ. ಓಕೆ, ತುಪ್ಪದ ಪರಿಮಳವೇ ಗಮ್ಮಂತ ಬರ್ತದೆ. ಗಮ್ಮಂತ ಬರುವಾಗ ಫಸ್ಟಿಗೆ ದೊಡ್ಡ ನೀರುಳ್ಳಿ ತಗೊಳ್ಳುವ. ಓಕೆ, ಸಾಧಾರಣ ಒಂದು ಈರುಳ್ಳಿ ಉಂಟು ಅಂತಲ್ಲ? ಹೌದು, ನಾನು ಒಂದು ನೀರುಳ್ಳಿ ಹಾಕಿದ್ದೇನೆ. ಹೀಗೆ ಹೀಗೆ. ಇವಾಗ ಇದು ಮೆಣಸು ಹಾಕಬೇಕು. ಓಕೆ, ಅಂದರೆ ಇಡೀ ಮೆಣಸು ಹಾಕ್ತಿದ್ರೆ ಅಂದರೆ ಇದನ್ನು ವಾಪಸ್ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು? ಇಲ್ಲ ಇಲ್ಲ, ಇಡೀ ಮೆಣಸು ಹಾಕೋತಿದ್ದೀರಲ್ಲ? ಓ, ಕಟ್ ಮಾಡಲಿಕ್ಕೇನಿಲ್ಲ? ಇಲ್ಲ. ಓಕೆ, ಇದಂತೂ ಗಮ್ಮತ್ ಅಂತ ನೋಡಿ. ನಾವು ಮತ್ತೆ ಅದಕ್ಕೆ ಖಾರದ್ದು ಪುಡಿಯೆಲ್ಲ ಹಾಕಿದ್ದೇವಲ್ಲ, ಹಾಗಾಗಿ. ಹೌದು ಹೌದು. ಇದಕ್ಕೆ ಇವಾಗ ಸಣ್ಣ ಹಚ್ಚಿದ ಈರುಳ್ಳಿಯನ್ನು ಹಾಕುವ. ಹೀಗೆ. ಅದೇನು ನೀವು 2 ಥರ ಟೈಪಲ್ಲಿ? ಅದು ಸಣ್ಣದು ಮಸಾಲೆಗೆ ಕರೆಕ್ಟಾಗಿ ಹಿಡಿತದೆ, ಇದು ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿದೆ. ನೋಡಿ ಹೀಗೆ. ಓಕೆ, ಇವಾಗ ಗೇರು ಬೀಜ ಹಾಕುವ. ಏನೋ ಗಮ್ಮತ್ತು ಮಾಡ್ತಾ ಇದ್ರೆ ಕಾಣ್ತುಂಟು. ಈಗ ನಾನು ಅಂದ್ಕೊಂಡೆ ಇದನ್ನು ವಾಪಸ್ ನೀವು ಮಿಕ್ಸ್ ಮಾಡ್ಲಿಕ್ಕೆ ಉಂಟು, ಆ ಥರ ಮನೆ ಗ್ರೈಂಡ್ ಮಾಡಲಿಕ್ಕೆ ಉಂಟು ಅಂತ ಎನಿಸಿದ್ದೀರೇನೋ ಅಲ್ಲ? ಹೌದು. ಈಗ ಕರಿಬೇವು ಸೊಪ್ಪು. ಆಮೇಲೆ ಕ್ಯಾಪ್ಸಿಕಮ್ಮನ್ನು ಹಾಕೊಳ್ತಿದ್ರಲ್ಲ? ಈ ಮೆಣಸನ್ನು, ಕ್ಯಾಪ್ಸಿಕಮ್ ಮೆಣಸನ್ನು ಅಂತ ಇರಬೇಕು ನಾವು. ಹೀಗೆ ಸರಿಯಾಗಿ ಫ್ರೈ ಆಗಬೇಕು. ಜಾಸ್ತಿ ಫ್ರೈ ಬೇಡ, ಮತ್ತೆ ಬೇಯಬೇಕಲ್ಲ, ಹಾಗೆ. ಇವಾಗ ಇದು ಸ್ವಲ್ಪ ಹಸಿ ವಾಸನೆ ಜಾಸ್ತಿ ಹೋಗಬೇಕು. ಹೌದು, ಹಾಗೆ ಎಲ್ಲ ಫ್ರೈ ಆಗುವಾಗ ಪರಿಮಾಣ ಅಂತ ಗಮ್ಮತ್ತು ಬರ್ತಂಟಲ್ಲ? ಹೌದು. ಜೊತೆಗೆ ನೀವು ಒಂದು 2 ಮೆಣಸು ಕೂಡ ಹಾಕಿದ್ರಿ, ಅದರ ಘಾಟ್ ಕೂಡ ಸೂರು ಬರ್ತಂತ ನೋಡಿ. ಎಸ್ ಮ್ಯಾಮ್, ನೀವು ಹೇಳಿ, ಈಗ ಅಡುಗೆ ಫ್ರೀ ಟೈಮಲ್ಲಿ ಬೇರೆ ಏನೇನು ಮಾಡ್ತಾಯಿದ್ದೀರಾ? ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲೆಲ್ಲ ಈಗ ಹೊರಗಡೆ ಆ ಕಡೆ ಈ ಕಡೆ ಹೋಗೋದು ಅಥವಾ ಏನಾದರೂ ಸ್ತ್ರೀ ಶಕ್ತಿ ಹಾಡೋದು, ಡ್ಯಾನ್ಸ್ ಮಾಡೋದು, ಈ ಥರದ್ದೆಲ್ಲ ಉಂಟಾ? ಉಂಟು, ಮಾಡ್ತಾ ಇರ್ತೀವಿ. ಓಕೆ, ಹೌದು. ಸ್ವಲ್ಪ ಸಣ್ಣದಿಡುವ. ಇವಾಗ ಒಂದು ಪಾತ್ರೆ ಇದು ಹಾಕುವ. ಸಾಕಾಗುತ್ತಾ? ಇದು ಸ್ವಲ್ಪ ಫ್ರೈ ಆಯಿತು, ಜಾಸ್ತಿ ಫ್ರೈ ಬೇಡ. ಓಕೆ, ಈ ಥರ
ಆಲ್ಮೋಸ್ಟ್ ಆಗ್ತಾ ಬಂತಲ್ಲ. ಆಗ್ತಾ ಬಂತು ಸರ್, ಆಗ್ತಾ ಬಂತು. ಓಕೆ, ನೋಡಿ ನೋಡಿ ನೋಡಿ, ಹ್ಞೂ ಹ್ಞೂ ಹ್ಞೂ, ಮೆಣಸು ಕೂಡ ಫ್ರೈ ಆಯಿತು, ನೀರುಳ್ಳಿ ಕೂಡ ಫ್ರೈ ಫ್ರೈ ಆಯಿತು, ಆಗಿದೆ, ಎಲ್ಲ ಗೇರು ಬೀಜ ಕೂಡ ಚೆನ್ನಾಗಿ ಫ್ರೈ ಫ್ರೈ ಆಗಿದೆ. ಆಯಿತು. ಈ ಬಣ್ಣಕ್ಕೆ ಬರಬೇಕು. ಹ್ಞೂ ಹ್ಞೂ ಹ್ಞೂ, ನೋಡಿ ನೋಡಿ, ಎಸ್, ಈ ಥರ ಆಗಬೇಕು. ಹಾಂ ಓಕೆ. ಎಲ್ಲ ಆಯ್ತಲ್ಲ, ಓಕೆ, ಇದನ್ನು ಬೇರೆ ಇಡುವ. ಗ್ಯಾಸ್ ಆಫ್ ಮಾಡೋದಾ? ಆಫ್ ಬೇಡ, ಸ್ಲೋ. ಫ್ಲಾಟ್, ಓಕೆ ಓಕೆ. ಇದನ್ನು ಮತ್ತೆ ಇದೇ ತಟ್ಟೆಗೆ ಹ್ಞೂ, ಚೂರು ತುಪ್ಪ. ತುಪ್ಪ ಹಾಕಬೇಕಾ? ಹೌದು. ಓಕೆ, ಕೇಸರಿಯವರ ತುಪ್ಪವನ್ನು ನಾವು ಜಾಸ್ತಿನೇ ಯೂಸ್ ಮಾಡ್ತಿದ್ದೀವಲ್ಲ. ಬಿಸಿ ಆಗಲಿ. ಹ್ಞೂ, ಈಗ ನೋಡಿ ಹ್ಞೂ, ತುಪ್ಪ ಬಿಸಿ ಆಯಿತು. ಓಕೆ. ಈಗ ಸಿಗಡಿ ಮೀನು ಮ್ಯಾರಿನೇಟ್ ಮಾಡಿದಂಥ ಇದನ್ನು ಪ್ರಾನ್ಸನ್ನು ಹಾಕೋದು. ಹಾಕೋದು. ಓಕೆ, ಡೈರೆಕ್ಟ್ ಹಾಕೊಳ್ತಿದ್ದೀರಲ್ಲ? ಹಾಂ, ಡೈರೆಕ್ಟ್ ಹಾಕೋದು. ಇವಾಗ ಇದು ಬೇಯ್ತಾ ಉಂಟು ನೋಡಿ, ಇದು ನೋಡಿ, ಹ್ಞೂ, ಹೀಗೆ ಹೀಗೆ ಫ್ರೈ ಆಯಿತಾ? ಸ್ಲೋವಾಗಿ ಫ್ರೈ ಆಗಬೇಕಲ್ಲ? ಹಾಂ. ಹೌದು, ಬೇಕಾದರೆ ಇದಕ್ಕೆ ತುಪ್ಪ ಸೇರಿಸ್ಬೋದು. ತುಪ್ಪ ಸೇರಿಸ್ಬೋದಲ್ಲ? ಆ್ಯಡ್ ಮಾಡ್ಕೊಳ್ಬೋದು. ಸೇರಿಸ್ಬೋದು, ಹೌದು. ರುಚಿಗೆ ಬೇಕಾದಷ್ಟು ಹ್ಞೂ, ನೀರೇನು ಆ್ಯಡ್ ಮಾಡಲಿಕ್ಕಿಲ್ಲ? ಹಾಕಬೇಕು. ಇದಕ್ಕೆ ಈಗ ಇದು ಆಗ್ತಾ ಬಂತಲ್ಲ ಸರ್, ಸ್ವಲ್ಪ ಬೇಯ್ತಾ ಬಂದು ಒಂಚೂರು ಹುಳಿತು. ಹುಳಿಗಲ್ಲ? ಹುಳಿಗೆ ಚೂರು ನೀರನ್ನು ಆ್ಯಡ್ ಮಾಡಿ. ಹಾಂ, ಸಾಕು ಸಾಕು. ಇದನ್ನು ಇದು ಮಾಡಬೇಕು ಸರಿಯಾಗಿ. ಹುಳಿಯನ್ನು ಸ್ವಲ್ಪ ನೀರು ಮಾಡಿ ನೀರು ಹಾಕೊಳ್ಬೋದು. ಮಾಡಬೇಕು. ಹುಳಿ ಬದಲಿಗೆ ಲಿಂಬು ಆ ಥರ ಕೂಡ ಹಾಕೊಳ್ಬೋದಾ? ಲಿಂಬು ಹಾಕುತ್ತೀವ, ಹಾಂ, ಓಕೆ. ಹುಳಿಸು ಸ್ವಲ್ಪ ಬೇಕು ಇವಾಗ ನೋಡಿ. ಹಾಂ, ಅದೇ ಅದೇ. ಈ ಥರ ಈಗ ನೋಡಿ ಹ್ಞೂ, ಹಾಕ್ತಾ ಇದ್ದೀನಿ ಹುಳಿ ನೀರು. ಓಕೆ. ಈ ಥರ ನೋಡಿ. ಪ್ರಾನ್ಸ್ ಸ್ವಲ್ಪ ಬೇಗ ಬೇಯ್ತದೆ ಅಂತಲ್ಲ? ಬೇಗ ಬೇಯ್ತದೆ. ಹೌದು ಹೌದು. ಚಿಟಿಕೆ ಹ್ಞೂ, ಬೆಲ್ಲ ಹಾಕಬೇಕು. ಬೆಲ್ಲ ಹಾಕ್ತಿದ್ದೀರಾ? ಹೌದು, ಓ, ಚಿಟಿಕೆ ಅದು ಸ್ವಲ್ಪವೇ ಸ್ವಲ್ಪ. ಚೂರು. ಹಾಂ, ಅದೇ ನೋಡಿ, ಆ ಒಂದು ಚಿಟಿಕೆ ಬೆಲ್ಲದಲ್ಲಿ ಇದು ಅಡಿಗೆ ಇರೋದಲ್ಲ. ನೋಡಿ ಹೀಗೆ ನೋಡಿ ಬೇಯ್ತಾ ಬಂತು ನೋಡಿ. ಓಕೆ. ಕಲರ್ ಚೇಂಜ್ ಆಗ್ತಾ ಬಂತು. ನೀವು ಹೇಳ್ತಿದ್ರಿ ನಮ್ಮದು ದೊಡ್ಡ ಕುಟುಂಬ ಅಂತ, ಅಂದರೆ ಎಷ್ಟು ಜನ ಇದ್ದೀರಾ ಟೋಟಲ್ ಆಗಿ? ನಾವು ಹಾಂ, ಒಂದೊಂದು ಅಂದರೆ ತಂಗಿ ಮಕ್ಕಳು ಹಾಂ, ಆದವರೆಲ್ಲ ಇದ್ವು. ಎಲ್ಲ ನಾನು, ಸುತ್ತಮುತ್ತ? ನನ್ನ ಮಕ್ಕಳು, ಹಾಂ, ಮತ್ತು ಇನ್ನೊಬ್ಳು ತಂಗಿ, ತಮ್ಮ, ಹಾಂ, ಅಣ್ಣ, ಇಬ್ಬಂದಿರು ಅಣ್ಣಂದಿರು, ಇಬ್ರು ಅಕ್ಕ, ಹೀಗೆಲ್ಲ ಇರ್ತೇವೆ. ಹಾಂ, ಓಕೆ. ಒಂದೊಂದು ದಿನ ಒಂದೇ ಮನೆಯಲ್ಲಿ ಸೇರ್ತೇವಾ, ಹಾಂ, ಓಕೆ. ಒಂದಿನ ಹಾಗೆ. ಹಾಂ, ಹತ್ತಿರ ಮನೆಯೆಲ್ಲ ಇರುತ್ತಾ? ಹೌದು. ಹಾಂ, ಓಕೆ. ಹಂಗೆ ಮಕ್ಕಳೆಲ್ಲ ಏನು ಮಾಡ್ತಿದ್ದೀರಿ? ಮಕ್ಕಳು ಕೆಲಸಕ್ಕೆ ಹೋಗ್ತಿದ್ದೀರಾ? ಮಗಳು. ತಕ್ಕಂತಲ್ಲ ನೋಡಿ, ಅದು ಸ್ವಲ್ಪ ಬಿಳಿಯಾಗಿ ಚೆನ್ನಾಗಿ ಬರ್ತಾ ಉಂಟು. ಸ್ವಲ್ಪ ದೊಡ್ಡದಾಗ್ತದೆ ದೊಡ್ಡದಾಗ್ತದೆ, ಆಕಾರ ಹೌದು, ನೋಡಿ. ಹೌದು. ನೋಡಿ ಈ ಥರ ಹೌದು. ಬೇಯುವಾಗ ಪರಿಮಳನೂ ಹಾಂ, ಚೆನ್ನಾಗಿ ಬರ್ತಾ ಉಂಟು. ಹೌದು. ಈ ಮತ್ತು ಮಸಾಲೆ ಎಲ್ಲ ಹಾಗೆ ಸೇರಿ ಚೆನ್ನಾಗಿ ಕುದಿಯೋಲ್ಲ? ಸಿಗಡಿದು ಪರಿಮಳ ಇಲ್ಲ, ಇದೊಂಥರ ಬೇರೆ ಹೌದು, ಮಟ್ಟ ಚೆನ್ನಾಗಿ ಪರಿಮಳ. ಬರ್ತಾ ಉಂಟು. ಇದೆಲ್ಲ ಯಾವುದು ಊಟಕ್ಕೆ? ಊಟದ ಜೊತೆ ಹೇಗೆ? ಚಪಾತಿ ಚಪಾತಿ ಜೊತೆ ಒಳ್ಳೆಯದಾಗ್ತದೆ, ಮತ್ತು ಪರೋಟ. ಪರೋಟ, ಚಪಾತಿ, ಹಾಂ, ನೀರು ಊಟದ ದೋಸೆ, ಜೊತೆ ಕೂಡ ನೀರು ದೋಸೆ ಫಸ್ಟ್ ಕ್ಲಾಸ್ ಫಸ್ಟ್ ಆಗ್ತದೆ. ಕ್ಲಾಸ್ ಅಷ್ಟೆಲ್ಲ ನೋಡಿ. ಕಪ್ಪ ರೊಟ್ಟಿ ಹಾಂ, ಅದು ಇದೆಲ್ಲ ಕಾವಲಿ ರೊಟ್ಟಿ, ಹಾಂ, ಆ ಥರದ್ದೆಲ್ಲ ಅದಕ್ಕೆಲ್ಲ ಬರುತ್ತೆ. ಪಾಲೆ ಇರ್ತದೆ. ಅದೆಲ್ಲ ಬರುತ್ತೆ ನೋಡಿ. ಖಜಾರಿ ತನುಪು ಹಾಂ, ಅದೆಲ್ಲ ಕೆಲವೊಳ್ಳೆ ಇರ್ತದೆ. ಬಾಳೆಹಣ್ಣು ಚೂರು ಕಡಿಮೆ ಕಾಣ್ತದೆ ನೋಡಿ, ಚೂರು ಜಾಸ್ತಿ ಸೇರಿಸ್ತೇನೆ. ಓಕೆ. ಹೀಗೆ ಈ ಥರ ಆಲ್ಮೋಸ್ಟ್ ಬೇಯ್ತಾ ಉಂಟಲ್ಲ? ಆಗ್ತಾ ಬಂದು ಆಯಿತು, ಬೇಯ್ತು ಬಂತು. ಮಸಾಲೆ ಕೂಡ ಹಾಂ, ಚೆನ್ನಾಗಿ ಹಿಡಿದಿದ್ದಲ್ಲ? ಹಿಡಿಯಿತು. ಈಗ ನೋಡಿ ಆಯಿತು, ಸಿಗಡಿ ಬೇಯ್ತಾ ಬಂತು. ಈಗ ಈ ಮಿಶ್ರಣವನ್ನು ಹಾಂ, ಆ್ಯಡ್ ಮಾಡ್ಕೊಳ್ಳೋದಾ? ಆ್ಯಡ್ ಮಾಡಿ. ಈಗ ಈ ಮಿಶ್ರಣ ಕುದ್ದಾಗ ನೋಡಿ ಟೇಸ್ಟ್ ಅಂತೂ ಡಿಫ್ರೆಂಟ್ ಬರುತ್ತೆ ಅಂತ ಕಾಣುತ್ತೆ. ಹೀಗೆ ಸ್ವಲ್ಪ ಸ್ವಲ್ಪ ಓಕೆ. ಹೀಗೆ. ಎಸ್. ಈಗ ಒಂದು 2 ಸುತ್ತು ತಿರುಗಿಸಿದೆ. ಆಯಿತು ನೋಡಿ, ಹೀಗೆ ಉಲ್ಟಾ ಹಾಕೋದು. ಹೀಗೆ ನೋಡಿ, ಹೀಗೆ ಒಂಥರ ಏನು ನಮಗೆ ರೆಸ್ಟೋರೆಂಟಲ್ಲಿ ಸಿಕ್ಕಿದಾಗೆ ಉಂಟು ನೋಡಿ ಮ್ಯಾಮ್. ಆಮೇಲೆ ಈ ಥರ ಉದ್ದವಾಗಿ ಮೆಣಸೆಲ್ಲ ನಮ್ಮ ಮನೆಯಲ್ಲೆಲ್ಲ ಕಡಿಮೆ ಅಲ್ಲ, ಹಾಗೆ ಬಿಡೋದೆಲ್ಲ ಹೋಟೆಲಲ್ಲೆಲ್ಲ ಜಾಸ್ತಿ ಹೋಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ರೆ ಇದು ಅಲ್ಲಿ ಅದಕ್ಕೆ ಹಿಡಿಯುತ್ತೆ ನೋಡಿ. ಹಾಂ, ಗಂಟಿನ. ಓಕೆ. ಈಗ ನೋಡಿ ಆಗ್ತಾ ಬಂತು. ಆಲ್ಮೋಸ್ಟ್ ರೆಡಿ. ಹಾಂ, ಆಲ್ಮೋಸ್ಟ್ ರೆಡಿ ಆಯಿತು. ಕರೆಕ್ಟಾಗಿ ಬಂದಿದೆಯಲ್ಲ? ಹಾಂ, ಬೆಂದಿದೆ. ಪರಿಮಾಣ ಕೂಡ ಘಮ ಬರ್ತಾ ಉಂಟು ಈಗ. ಹಾಂ, ಚೆಂದ. ಆಫ್ ಮಾಡೋದಾ? ಅಲ್ಲ, ಒಮ್ಮೆ ಫುಲ್ ಇಡಿ, ಹೋಗಲಿ. ಓಕೆ. ಹಾಗೆ ನೋಡಿ ನೋಡಿ ಈಗ ನೋಡಿ ಆಯಿತು ನೋಡಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಬಿದ್ದಾಗಲೇ ಎಂಡ್ ಆಗೋದಲ್ಲ? ಹೌದು. ಹೀಗೆ ಹಾಂ, ಮೇಲ್ಗಡೆ ಹಾಕೊಳ್ಳೋದಲ್ಲ? ಓಕೆ. ಹೀಗೆ ಹಾಕಿಟ್ಟು
ಡೈರೆಕ್ಟ್ ಸರ್ವ್ ಮಾಡೋದಾ? ಶುರು ಮಾಡಿ ಒಂದು 5 ನಿಮಿಷ 10 ನಿಮಿಷ ಇಟ್ಟರೆ ಮುಚ್ಚಲ ಇಟ್ಟರೆ ಪ್ರಯೋಜನ. ಹಾಂ, ಓಕೆ. ಇಡ್ಬೋದು. ಇಟ್ಕೊಳ್ಬೋದು. ಹೌದು. ನೋಡಿ, ನೀವು ತುಳು ಮಾತಾಡ್ತಿದ್ದೀರ ಅಂತ ಕರೆಕ್ಟ್ ಗೊತ್ತಾಗ್ತದೆ. ಓಕೆ, ಆಫ್ ಮಾಡೋದಾ ಈಗ? ಹಾಂ, ಆಫ್ ಮಾಡಿ. ಓಕೆ, ಎಸ್. ಇನ್ನು ಸರ್ವ್ ಮಾಡ್ಕೊಳ್ಳೋದಲ್ಲ? ಹಾಂ, ಇವಾಗ ಹಾಂ, ನೋಡಿ. ಓಕೆ, ಮತ್ತೇನೆ ಎಲ್ಲ ಹಾಕ್ತೇನೆ. ನೋಡಿ ಸರ್, ಹಾಂ, ಬಿಸಿ ಬಿಸಿಯಾದ ಸಿಗಡಿ ಉರುವಲ್. ಸಿಗಡಿ ಉರುವಲ್ ಚೆನ್ನಾಗಿದೆ. ಗಮದ ಪರಿಮಾಣ ಅಂತೂ ಗಮದಾಗಿ ಬರ್ತುಂಟು. ಈ ಥರ ಫ್ರೈ ಆಗಿ ಮಾಡಿಕೊಟ್ರೆ ಜಾಸ್ತಿ ಮಾತಾಡಲಿಕ್ಕೆ ಇಲ್ಲ, ಟೇಸ್ಟ್ ನೋಡೋದೇ ಬಾಕಿ ಅಲ್ಲ. ಓಕೆ, ಟೇಸ್ಟ್ ನೋಡೋದಾಗಿದೆ. ಓಕೆ ಓಕೆ ಶಾಂತ ಮ್ಯಾಮ್ ಸಾಕಾಗಿರುವಂತಹ ಸಿಗಡಿಯ ಉರುವಲ್ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬಾರ್ದು. ಸಿಗಡಿ ಮೀನಿನ ಉರುವಲ್ ತಯಾರಿಸುವ ವಿಧಾನ. ಮೊದಲಿಗೆ 1/4 ಚಮಚ ಅರಶಿನ ಪುಡಿ, ಉಪ್ಪು, ಸಿಗಡಿ ಮೀನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲಾ ಪುಡಿ, ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಇನ್ನೊಂದೆಡೆ 1-2 ಚಮಚ ತುಪ್ಪ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಒಣಮೆಣಸು, ಗೋಡಂಬಿ, ಕರಿಬೇವು, ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ಆ ನಂತರ 2 ಚಮಚ ತುಪ್ಪವನ್ನ ಬಿಸಿ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿದ ಸಿಗಡಿ ಮೀನು, ಹುಣಸೆ ರಸ, ಚಿಟಕಿ ಬೆಲ್ಲ ಹಾಕಿ ಬೇಯಿಸಿ. ಸಿಗಡಿ ಮೀನು ಬೆಂದ ನಂತರ ಹುರಿದಿಟ್ಟ ಈರುಳ್ಳಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ಸಿಗಡಿ ಮೀನಿನ ಉರುವಲ್. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಯ್ತಲ್ಲ? ಹೌದು. ಈಗ ಯಾವ್ದು ನೋಡ ಫಸ್ಟಿಗೆ ಟೇಸ್ಟು? ಫಸ್ಟ್ ಇದು ನೋಡಿ, ಸ್ವೀಟಿಂದ ನೋಡೋದ? ಹೌದು ಹೌದು. ಓಕೆ, ತಗೊಳ್ಳಿ. ನೀವು ಕೂಡ ಚೆಂದಾಗಿ ಕಟ್ ಮಾಡಿ ಸ್ವಲ್ಪ ಕೊಟ್ಟಿದ್ದೀರಲ್ಲ ನೀವು, ಇದನ್ನು ಹೀಗೆ ತಗೊಂಡು ಆಗಲ್ಲ ನೋಡಿ ಮ್ಯಾಮ್. ಏನು ನೀವು ಡ್ರೈ ಫ್ರೂಟ್ಸ್ ಮೇಲೆ ಹಾಕಿ ಕಟ್ ಮಾಡಿ ಕೊಟ್ಟಿದ್ರಲ್ಲ, ಅದು ಇನ್ನೂ ಚೆನ್ನಾಗುಂಟು. ತುಂಬ ರುಚಿ. ಮತ್ತೆ ಕ್ಯಾರೆಟ್ ನಾವು ಹಾಕಿರ್ತೀವಿ ಒಳಗಡೆ, ಅದು ಸ್ವಲ್ಪ ಸ್ವಲ್ಪ ಹಾಗೆ ಸಿಗ್ತಾಯಲ್ಲ, ಅದು ನಮಗೆ ಬಾಯಿಗೆ. ಹೌದು, ಚೆನ್ನಾಗಿ ಉಂಟು. ಇದು ಹದ ಸ್ವೀಟ್ ಚೆನ್ನಾಗಿ ಏನು ಬೆಂದಿದೆ ಕೂಡ, ಏನು ರವೆ ಎಲ್ಲ ಹಾಕಿದ ಈ ಥರ ಕಟ್ ಮಾಡಿ ಕೊಟ್ಟರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಓಕೆ, ಸಿಹಿ ಕರೆಕ್ಟ್ ಆಯ್ತಲ್ಲ ನಿಮಗೆ? ಚೆನ್ನಾಗಿದೆ ಇದು. ಅದನ್ನು ಮಾತ್ರ ಫುಲ್ ಮತ್ತೆ ಕಾಲ್ ಮಾಡಬೇಕಾ? ಈಗ ಬನ್ನಿ, ಉರುವಲ್ಲ. ಹೌದು, ಓಕೆ, ಸಿಗಡಿ ಉರುವಲ್. ಸಿಗಡಿ ಉರುವಲ್. ಮಸಾಲೆ ಸೂಪರ್ ಉಂಟು. ಇದು ನೀವು ಹೇಳಿದ್ರಿ ಯಾವುದು ಚಪಾತಿಗೆ, ಪರೋಟಕ್ಕೆ, ದೋಸೆಗೆಲ್ಲ ತಿನ್ಬೋದು ಅಂತ. ಬಟ್ ಇದು ಹೀಗೆ ತಿನ್ನಲಿಕ್ಕೆ ಚೆನ್ನಾಗುಂಟಲ್ಲ, ಹಾಗೆ ಖಾಲಿ ಮಾಡ್ಬೋದು. ಒಂದು ಪ್ಲೇಟೇ ಖಾಲಿ ಮಾಡ್ಬೋದು. ಚೆನ್ನಾಗಿಂಟು. ನಾರ್ಮಲ್ ನಾವು ಹೇಗೆ ಫ್ರೈ ಮಾಡಿ ಚೆನ್ನಾಗಿ ಮಾಡಿದ್ರ ಚೆನ್ನಾಗಿ ಮಾಡ್ತಾರಲ್ಲ, ಅದು ಹಾಗೆ ಏನು ಗೋಡಂಬಿ ಎಲ್ಲ ಹಾಕಿದ ಕಾರಣ ಇನ್ನೂ ಚೆನ್ನಾಗಿದೆ. ಹೇಗನ್ನಿಸ್ತು ನಿಮಗೆ ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ರುಚಿ ಅಡುಗೆ ಮನೆ? ಖುಷಿ ಅನಿಸ್ತು. ಫಸ್ಟ್ ಒಮ್ಮೆ ಏನಾಗ್ತಾನೆ, ಫಸ್ಟ್ ಬರೋದಲ್ಲ ಸರ್, ಭಯ ಆಯಿತು. ಮತ್ತು ನಾರ್ಮಲ್ ನಾವು ಮನೆಯಲ್ಲಿ ಅಡುಗೆ ಮಾಡುವಾಗ ಬೇಗ ಬೇಗ ಮಾಡಿದ್ವಿ. ಹೌದು, ಇಲ್ಲಿ ಬರುವಾಗ ಸ್ವಲ್ಪ ಭಯ ಆಯ್ತದೆ. ನೆಕ್ಸ್ಟ್ ಟೈಮ್ ಬಂದಾಗ ಭಯ ಎಲ್ಲ ಏನಿಲ್ಲ, ರಪ್ಪ ಮನೆ ಅಡುಗೆ, ನಿಮ್ಮ ಮನೆ ಅಡುಗೆ ಥರ ನಮ್ಮ ರುಚಿ ಅಡುಗೆ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಾಗಿ ಬಂದಿದೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೊಡೆದಾಕಿ ನಿಮಗೆ ಸಂತೋಷ್ ರೈಸ್ ಮಿಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಶಾಂತ ಮ್ಯಾಮ್ ಸಾಕಾಗಿರುವಂತಹ ಸಿಗಡಿಯ ಊರ್ವಲ್ ಮತ್ತು ಕ್ಯಾರೆಟ್ ಮತ್ತು ರವಾದ್ದು ಬರ್ಫಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಚಿಕನ್ ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.